ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ನಮ್ಮ ಟಿವಿ ಒಂದು ಪುನಂಚಿತಿ ಅನ್ನನಕಲು ಅಕ್ಕನಕಲು ಅಜ್ಜನಕಲು ಅಜ್ಜಿನಕಲು ಆಮೇತಲದಕಲು ಇಮೇತಲದಕಲು ಬರಿತಲದಕಲು ನಡುತಲದಕಲು ಹೊನಸಾಯನಕಲು ಹೊನಸಾಯರೂಪನಕಲು ಅಕಲು ನಿಕಲು ಮುಕಲು ಮಾತೆಲ್ಲ ಈ ಕಾರ್ಯಕ್ರಮ ಆತ್ಮೀಯ ಸ್ವಾಗತ ಬಂದೊಂದಲೆ ನಿಂತಿರುವ ನಿಪುಣರೇ, ಕುಳಿತಿರುವ ಕುಶಲರೇ, ಅತ್ತ ಇತ್ತ ಚಲಿಸುತ್ತಿರುವ ಮಹನೀಯರೇ, ಮಹಿಳೆಯರು, ಇತ್ತ ಕಡೆ ಚಿತ್ತವಿಟ್ಟು ಕೇಳಿರಿ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಮ್ಮ ಸೂಪರ್ ಸಿಂಗರ್ ಸೀಸನ್ 3, ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ರೈಸ್ ಭದ್ರಾವತಿ. ಈ ಒಂದು ಸಂಗೀತ ಜರ್ನಿಯಲ್ಲಿ ಸೀಸನ್ 3ಯಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಅದೆಷ್ಟೋ ಕಂಟೆಸ್ಟೆಂಟ್ಗಳು ಬಂದಿದ್ದಾರೆ, ಬಂದು ಈ ಒಂದು ವೇದಿಕೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ನಮಗೆ ಈ ಒಂದು ಸಂಗೀತ ಎನ್ನುವಂಥದ್ದು ಪ್ರತಿಯೊಬ್ಬನ ಜೀವನದಲ್ಲಿ ಬೇಕಾಗಿರುವಂಥದ್ದು ಒಂದು ಅಂಶ ಆಗಿರ್ತದೆ. ಯಾವುದೇ ಒಂದು ದೇವರನ್ನು ಒಲಿಸಿಕೊಂಡಂತಹ ಹಿನ್ನೆಲೆ ಇತಿಹಾಸ ಈ ಸಂಗೀತಕ್ಕೆ ಇದೆ. ಇಂತಹ ಒಂದು ಸಂಗೀತ ಕ್ಷೇತ್ರದಲ್ಲಿ ಅತ್ಯದ್ಭುತ ರಿಯಾಲಿಟಿ ಶೋವನ್ನು ನಮ್ಮ ಟಿವಿ ಅದ್ಭುತವಾದಂಥ ವೇದಿಕೆಯನ್ನು ಕಲ್ಪಿಸಿ, ಯಾವೆಲ್ಲ ಗಾಯಕರಿಗೆ ಅವಕಾಶಗಳಿಲ್ಲ ಅಂಥ ಗಾಯಕರನ್ನು ಹುಡುಕಿ ದೊಡ್ಡ ಒಂದು ವೇದಿಕೆಯನ್ನು ನೀಡುವಂತಹ ಒಂದು ಪ್ರಯತ್ನದಲ್ಲಿ ನಮ್ಮ ಟಿವಿ ಇದೆ. ಈ ಒಂದು ವೇದಿಕೆಯಲ್ಲಿ ಹಾಡಿದಂಥ ಅದೆಷ್ಟೋ ಗಾಯಕರು ಜಿಲ್ಲೆ, ಹೊರ ಜಿಲ್ಲೆ, ಹೊರ ರಾಜ್ಯ, ಹೊರ ರಾಷ್ಟ್ರಗಳಲ್ಲಿ ಕೂಡ ಬಾಲಿವುಡ್ ಆಗಿರ್ಬೋದು, ಹಾಗೆ ಸ್ಯಾಂಡಲ್ವುಡ್ ಆಗಿರ್ಬೋದು, ಕೋಸ್ಟಲ್ ವುಡ್ ಆಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಬಹಳ ಸಾಧನೆಯನ್ನು ಮಾಡಿದಂಥ ಹೆಮ್ಮೆ ಈ ಒಂದು ವೇದಿಕೆಗೆ ಇದೆ ಎನ್ನುವಂಥ ಮಾತಿನೊಂದಿಗೆ ಇದೀಗ ಈ ಒಂದು ಸ್ಪರ್ಧೆಯನ್ನು ಪ್ರಾರಂಭಿಸುವಂಥ ಹೊತ್ತು. ಈ ಒಂದು ಸ್ಪರ್ಧೆಯಲ್ಲಿ ಲಾಸ್ಟ್ ರೌಂಡಲ್ಲಿ 11 ಜನ ಕಂಟೆಸ್ಟೆಂಟ್ಗಳಿದ್ರು, ಅದರಲ್ಲಿ 2 ಎಲಿಮಿನೇಟ್ ಆಗಿದ್ದಾರೆ. ಇನ್ನು ಉಳಿದಂಥ 9 ಜನ ಕಂಟೆಸ್ಟೆಂಟ್ಗಳು ಇದೀಗ 2ನೇ ಸುತ್ತಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇವರನ್ನೆಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಪ್ರಪ್ರಥಮವಾಗಿ ಈ ವೇದಿಕೆಯಲ್ಲಿ ಹಾಡಿದಂಥ ಹಾಡು, ಇದರಲ್ಲಿ ಯಾವ ರೀತಿಯ ತಪ್ಪುಗಳಿದೆ, ಇದು ಎಷ್ಟು ಇಷ್ಟ ಆಗಿದೆ, ಜನಗಳಿಗೆ ಎಷ್ಟು ಇಷ್ಟ ಆಗಿರ್ಬೋದು ಎಂಬುದರ ಬಗ್ಗೆ ತೀರ್ಪನ್ನು ನೀಡೋದಕ್ಕೆ ಇದೀಗ ತೀರ್ಪುಗಾರರ ಪೀಠದಲ್ಲಿ ಅಲಂಕರಿಸಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ತುಳುನಾಡಿನ ಅತ್ಯದ್ಭುತ ಸಂಗೀತ ನಿರ್ದೇಶಕ ಹಾಗೂ ಹಾಸ್ಯ ನಟರು ಕೂಡ, ನಿರ್ದೇಶಕರು ಕೂಡ, ಸಂಗೀತ ನಿರ್ದೇಶಕರು ಕೂಡ, ಹಾಗೆ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ವಿ ಮನೋಹರ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಹಾಗೆ ಇನ್ನೋರ್ವರು, ಇವರು ಬಾಲಿವುಡ್, ಸ್ಯಾಂಡಲ್ವುಡ್, ಕೋಸ್ಟಲ್ ವುಡ್ ಎಲ್ಲ ವುಡ್ಗಳಲ್ಲೂ ಕೂಡ ಮಿಂಚಿ ಇವತ್ತು ಅನೇಕ ಟಿವಿ ರಿಯಾಲಿಟಿ ಶೋಗಳಲ್ಲಿ ಹಿನ್ನೆಲೆ ಸಂಗೀತಗಾರರಾಗಿದ್ದು, ಇವರ ಗಿಟಾರ್ನಿಂದಲೇ ಎಲ್ಲರನ್ನ ಮನರಂಜಿಸಿ ಎಲ್ಲರ ಮನಸ್ಸನ್ನು ಗೆದ್ದಂಥ ರಾಜ್ಗೋಪಾಲ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಮಂಜು. 2 ತೀರ್ಪುಗಾರರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇವತ್ತಿನ 2ನೇ ಸುತ್ತನ್ನು ಪ್ರಾರಂಭಿಸುವಂಥ ಹೊತ್ತು. ಈ ಒಂದು ಸುತ್ತಿನ ಪ್ರಥಮ ಸ್ಪರ್ಧೆಯನ್ನ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಹೊತ್ತು. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಕಲ್ಲಡ್ಕದ ಮುತ್ತು ಮಮತಾ ಕಲ್ಲಡ್ಕ.
ಸೀಮೆಯ ದಾಟಿ ಕಾಡ ಗಡಿಯನ್ನು ಸೇರಿ ನಾಡ ಸಂಪತ್ತು ತರ ಬನ್ನಿ ಬನ್ನಿ ಊರ ಸೀಮೆಯ ದಾಟಿ ಕಾಡ ಗಡಿಯನ್ನು ಸೇರಿ ನಾಡ ಸಂಪತ್ತು ತರ ಬನ್ನಿ ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ ನಾಡ ಸಂಪತ್ತು ತರ ಬನ್ನಿ ನಾಡ ಸಂಪತ್ತು ತರ ಬನ್ನಿ 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 ಮುಡಿಬೋಣ ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಅರಸನ ಅಂಗಳಕ್ಕೆ ಹರಸ ರಂಗ ಹೊಯ್ದ ಹೊರಿಸಿ ತಂದಾರ ಸಿರಿ ಬನ್ನಿ ಅರಸನ ಅಂಗಳಕ್ಕೆ ಸರಸ ರಂಗ ಹೊಯ್ದ ಸೊರಿಸಿ ತಂದಾರ ಸಿರಿ ಬನ್ನಿ ದೇವ ದೇವರ ಬನ್ನಿ ದೈವ ದೈವದ ಬನ್ನಿ ದೇವ ದೇವರ ಬನ್ನಿ ದೈವ ದೈವದ ಬನ್ನಿ ನಾವು ಮುಡಿಬೋದು ನಮ ಬನ್ನಿ ನಾವು ಮುಡಿಬೋದು ನಮ ಬನ್ನಿ 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 ಮುಡಿಬೋಣ ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಹಡೆದ ತಾಯಿಗೆ ಬನ್ನಿ ಹಡೆದ ತಂದೆಗೆ ಬನ್ನಿ ಪಡೆದ ಗಂಡನಿಗೆ ನಮ ಬನ್ನಿ ಬನ್ನಿ ಹಡೆದ ತಾಯಿಗೆ ಬನ್ನಿ ಹಡೆದ ತಂದೆಗೆ ಬನ್ನಿ ಪಡೆದ ಗಂಡನಿಗೆ ನಮ ಬನ್ನಿ ಚಿನ್ನದ ಕೈ ಕಡಗ ಚೆನ್ನೇರು ಇಟಕೊಂಡು ಚಿನ್ನದ ಕೈ ಕಡಗ ಚೆನ್ನೇರು ಇಟಕೊಂಡು ಚಿನ್ನದ ಭರಣ ನಡಬಾಗಿ ಚಿನ್ನದ ಭರಣ ನಡಬಾಗಿ ಬನ್ನಿ 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 ಮುಡಿಬೋಣ ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಬನ್ನಿ ಮುಡಿಬೋಣ ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಎಸ್ ಕಲ್ಲಡ್ಕದ ಮುತ್ತು ಮಮತಾ ಕಲ್ಲಡ್ಕ ಅವರು ಎಲ್ಲರನ್ನ ಕುಣಿಸಿದ್ದಾರೆ ವಿ ಮನೋಹರ್ ಸರ್ ಅಂತೂ ಅಲ್ಲಿ ಕೂತಲ್ಲಿಂದ ನೀ ಕುಣಿಯೋಣ ಬಾರು ಬನ್ನಿ ಕುಣಿಯುವಂತ ಅನಿಸ್ತು ನನಗೆ ಕೂಡ. ಓಕೆ, ನೀವು ಕುಣಿಸಿದಂಥ ಹಾಡಿ ಕುಣಿಸಿದಂಥ ಈ ಹಾಡು ನಮ್ಮ ತೀರ್ಪುಗಾರರಿಗೆ ಎಷ್ಟು ಇಷ್ಟ ಆಯಿತು ಅಂತ ಕೇಳೋಣ. ಓವರ್ ಟು ದ ಜಡ್ಜಸ್. ರಾಜ್ಗೋಪಾಲ್ ಸರ್. ಮಮತಾ, ನಮಸ್ತೆ ಸರ್. ನಮಸ್ತೆ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಫೋಕ್ ಸ್ಟೈಲ್ ಅಲ್ವಾ? ಫೋಕ್ ಅಂದರೆ ಜಾನಪದ, ಅದೇ ಸ್ಟೈಲ್, ಅದೇ ವಾಯ್ಸ್ ಟೆಕ್ಸ್ಚರ್, ಆ ಥ್ರೋ ಎಲ್ಲ ಅದೇ ಥರ ಬಂತು. ಬಟ್ ಏನಂದರೆ ದಿಸ್ ಇಸ್ ಸಿಂಪಲ್ ಸಾಂಗ್, ತುಂಬ ಹರಕತೆ ಸಂಗತಿಗಳಲ್ಲೇನಿಲ್ಲ, ಬಟ್ ಸ್ಟ್ರೈಟ್ ಸಾಂಗ್ ಇಟ್ ಈಸ್. ಚೆನ್ನಾಗಿ ನಿಭಾಯಿಸಿದ್ರಿ. ಪರ್ಟಿಕ್ಯುಲರ್ಲಿ ಆ ವಾಯ್ಸ್ ಥ್ರೋ ಜಾನಪದ ಸ್ಟೈಲಿಗೆ ಬೇಕಾಗೋ ಸ್ಟೈಲ್ ಪಕ್ಕಾ ಬಂದಿತ್ತು. ಪ್ರೀವಿಯಸ್ ರೌಂಡಿಗೆ ಕಂಪೇರ್ ಮಾಡಿ ಡಿಫ್ರೆಂಟಾಗಿ ಹಾಡಿದಿರಿ. ಒಳ್ಳೆ ಸಾಂಗು, ಒಳ್ಳೆ ಸೆಲೆಕ್ಷನ್, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ರಾಜ್ಗೋಪಾಲ್ ಸರ್. ಮುಂದೆ ವಿ ಮನೋಹರ್ ಸರ್. ಮಮತಾ, ಸರ್ ನಮಸ್ತೆ. ನಮಸ್ತೆ ಅಮ್ಮ. ಚೆನ್ನಾಗಿ ಹಾಡಿದ್ಯಾ, ಒಳ್ಳೆ ಜೋಶ್ ಸಾಂಗ್, Thank you. ಜೋಶ್ ಹಾಡು. ಅದೇ ಸೆಕೆಂಡ್ ಚರಣದಲ್ಲಿ ಸ್ವಲ್ಪ ಏನೋ ಒಂಚೂರು ಡೌಟ್ ಏನಾಯಿತು ನನಗೆ, ಸ್ವಲ್ಪ ಪಿಚ್ ಇದಲ್ವಾ, ಬಟ್ ಓಕೆ, ಓವರ್ ಆಲ್ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಓಕೆ ಸರ್, ಥ್ಯಾಂಕ್ ಯು. ಎಸ್, ಮಮತಾ ಅವರೇ, ನಿಮ್ಮ ಈ ಒಂದು ಹಾಡು ತೀರ್ಪುಗಾರಿಗೆ ಇಷ್ಟ ಆಗಿದೆ. ಹಾಗಾಗಿರುವಾಗ ವಿಚಾರ ಏನಪ್ಪ ಅಂದರೆ, ಮಮತಾ ಇನಿತ ಕುಶಿತ ದಿನ ಅಂಚಾದ ತೆಲ್ತೊಂದು ಪೋಲಿ ಅಂಚಾದೆ. ಓಕೆ ಅತ್ತೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಸೂಪರ್ ಸಿಂಗರ್
ಬ್ರೇಕ್ನ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ರೈಸ್ ಭದ್ರಾವತಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಸಹಕರಿಸಿದವರು ಸಿಟಾಟಲ್ ಡೆವಲಪರ್ಸ್, ಅಮೃತ್ ನೋನಿ, ಧೃತಿ ಮಸಾಲಾ, ಏನಪೋಯ ಯೂನಿವರ್ಸಿಟಿ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ಪರಶಿನ ಕಡವು ಕಣ್ಣೂರು, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಆಭರಣ್ ಟೈಮ್ಲೆಸ್ ಜ್ಯುವೆಲರ್ಸ್ ಬ್ಯಾಂಗ್ಳೂರ್, ಭಾರ್ಗವ ಎಂಟರ್ಪ್ರೈಸಸ್. ಈ ಎಲ್ಲ ಪ್ರಾಯೋಜಕರಿಗೆ ನಮ್ಮ ಅಂತರಾಳದ ನಮನಗಳನ್ನು ಅರ್ಪಿಸುತ್ತಾ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅನ್ನುವಂಥ ಮಾತಿನೊಂದಿಗೆ ಬಹಳ ಸುಂದರವಾದಂತಹ ಹಾಡನ್ನು ಕೇಳ್ಕೊಂಡು ಬಂದ್ವಿ ಮಮತಾ ಅವರ ಅದ್ಭುತ ಕಂಠಸಿರಿಯಲ್ಲಿ. ಇದೀಗ ಈ ಸುತ್ತಿನ ಮುಂದಿನ ಕಂಟೆಸ್ಟೆಂಟನ್ನು ಈ ಒಂದು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಹೊತ್ತು. ಇವರು ಕೊಡಗಿನ ಕುವರಿ, ಎಲ್ಲರ ಮನಸ್ಸನ್ನ ಗೆದ್ದ ಕದ್ದ ಕುವರಿ ಮೇಘನಾ ನಾಚಪ್ಪ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. वो आ गया, देखो देखो वो आ गया. पिया तू अब तो आजा,
ನಾನು ಇವರ ಸಿಂಗಿಂಗ್ ಸಾಂಗ್ಗಿಂತ ಫ್ಯಾನ್ ಹೇಗೆ ಅಂತ ಹೇಳಿದ್ರೆ ಒಮ್ಮೆ ತಿರುಗಿ ಬನ್ನಿ ಕೂಡಿ ಹಾಂ ತಿರುಗಿ ವಿ ಮನೋಹರ್ ಸರ್ ಇವರ ಮೋನಿಕಾ ಓ ಮೈ ಡಾರ್ಲಿಂಗ್ ನಿಮಗೆ ಎಷ್ಟು ಇಷ್ಟ ಆಯಿತು? ಮೇಘನಾ ನಮಸ್ತೆ ಸರ್. ಮೇಘನಾ ನಾಚಪ್ಪ, ನಾಚ್ ಮೇರಿ ಜಾನ್ ಅಂತ ಎಲ್ಲರಿಗೂ ನಮ್ಮ ಈ ಸೂಪರ್ ಸಿಂಗರ್ಸ್ ನೋಡುವಂಥ ವೀಕ್ಷಕರಿಗೆಲ್ಲ ಕುಣಿಸೋ ಥರ ಹಾಡಿದಿರಿ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಒಂದು ಎಫರ್ಟ್, ಒಂದು ಪ್ರಯತ್ನ ತುಂಬ ಚೆನ್ನಾಗಿತ್ತು. ಯಾಕಂದರೆ ಇದು ಆಶಾ ಭೋಸ್ಲೆ ಅವರು ಬಹಳ ಅಮೋಘವಾಗಿ ಹಾಡಿದಂಥ ಗೀತೆ ಇದು. 70ರ ದಶಕದಲ್ಲಿ ಆರಂಭದಲ್ಲಿ 71 ಆ ಟೈಮಲ್ಲಿ ಆರ್ ಡಿ ಬರ್ಮನ್ ಅವರ ಸಂಗೀತ. ಇದರಲ್ಲಿ ತುಂಬ ಶ್ರಮ ಇದೆ ಈ ಹಾಡಲ್ಲಿ, ಸುಮ್ಮನೆ ಹಾಡಲ್ಲ ಇದು. ಇದರಲ್ಲಿ ಆ ಉಸಿರಾಟದ್ದು ಆ ಥರದ್ದು ಮತ್ತು ಸಂಗತಿಗಳು, ಗಮಕಗಳು ಎಲ್ಲ ತುಂಬ ಕೆಲಸ ಇದೆ. ಅದೆಲ್ಲವನ್ನು ನೀನು ಕಲ್ತಿದ್ಯಮ್ಮ, ಕಲಿತು ಎಲ್ಲ ಚೆನ್ನಾಗಿ ಹಾಡಿದ್ದೆ. ಆದರೆ ಚರಣದಲ್ಲಿ ಸ್ವಲ್ಪ ಸ್ಟ್ರೈನ್ ಆಗೋ ಥರ ಕಂಡಿದೆ. ಯಾಕಂದರೆ ಸ್ವಲ್ಪ ಸ್ಟ್ಯಾಮಿನಾ ಸಾಲದು. ಈ ಸ್ಟ್ಯಾಮಿನಾ ಬರಬೇಕಂತಂದರೆ ಗಾಯಕರಿಗೆ ನೀವು ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕು, ಆಮೇಲೆ ಜಾಗಿಂಗು, ವಾಕಿಂಗು ಇದೆಲ್ಲ ಮಾಡಲೇಬೇಕು. ಮಾಡಿದಾಗ ನಿಮಗೆ ಉಸಿರಾಟದ ಒಂದು ಎಕ್ಸಸೈಸ್ ಸಿಗ್ತದೆ. ಆವಾಗ ಜಾಸ್ತಿ ನಿಮಗೆ ತುಂಬ ಹೊತ್ತು ಗಾಳಿ ಒಳಗಡೆ ಇಟ್ಕೊಳ್ಳುವಂಥ ಇದಿರುತ್ತೆ. ಆವಾಗ ಬಿಡುವಾಗ ಅಷ್ಟು ತುಂಬ ಒಂದು ಕೌಂಟ್, ಎಷ್ಟು ಜಾಸ್ತಿ ಕೌಂಟಲ್ಲಿ ಹಾಡ್ತಾ ಇರ್ಬೋದು. ಹಾಗಾಗಿ ಅದು ಸ್ವಲ್ಪ ಚರಣದಲ್ಲಿ ಸ್ವಲ್ಪ ಸ್ಟ್ರೈನ್ ಕಾಣ್ತಿತ್ತು. ಓಕೆ ಸರ್. ಬಟ್ ಪ್ರಯತ್ನ ಚೆನ್ನಾಗಿದೆ. ನಿಮ್ಮ ಪ್ರಯತ್ನಕ್ಕೆ ನಮ್ಮ ಶ್ಲಾಘನೆ ಇದೆ. ಆಲ್ ದಿ ಬೆಸ್ಟ್ ಮೇಘನಾ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಎಸ್ ಸರ್. ಮೇಘನಾ ರಾಜಪ್ಪ, ಮನೋಹರ್ ಸರ್ ಅವ್ರ ಹತ್ರ ನೀವೇನು ಹೇಳಿ. ಹಾಂ, ಅದು ಅವ್ರದ್ದು ಏನು ಗೊತ್ತಾ, ನಾನು ಹಾಡಲ್ಲಿ ತೋರಿಸ್ತೇನೆ ಎಕ್ಸ್ಪ್ರೆಷನ್ ಎಲ್ಲ ಅಂತ. ಹಾಗೆ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಅವ್ರದ್ದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ಇಷ್ಟೇ. ನನಗೆ ನಾನು ಸ್ಮೈಲ್ ಮಾಡೋದು ನೋಡಿ 2 ಡಿಂಪಲ್. ಹೌದಲ್ಲ, ನಿಮಗೆ ಅದಾದರೆ ಡಿಂಪಲ್ ಮೇಲೆಲ್ಲ ಗಡ್ಡ ಮುಚ್ಕೊಂಡ್ಬಿಟ್ಟಿದೆ. ಹೌದು, ಅದು ಹಾಗೆ ಕಾಣ್ತಾ ಇಲ್ಲ. ಅದೇ ಈ ಗುಂಡಿ, ರಸ್ತೆ ಗುಂಡಿ ಎಲ್ಲ ಮಳೆ ನೀರು ಮುಚ್ಕೊಂಡಾಗೆ ಗೊತ್ತಾಗ, ಮಳೆ ನೀರು ಒಂದು ಗೊತ್ತಾಗುತ್ತೆ. ಹೌದು. ಮತ್ತು ನನಗೆ ಒಂದು ಏನಾಯ್ತು, ಮೋನಿಕಾ ಮೈ ಡಾರ್ಲಿಂಗ್, ನೀವೇ ಅಲ್ಲಿ ಮೂಲೆಯಲ್ಲಿ ನಿಂತು ಹಾಡಿದಂಗೆ ಇತ್ತು. ಅದು ನಾನೇ, ನಿಮ್ಮ ವಾಯ್ಸೇ. ಎಸ್, ಥ್ಯಾಂಕ್ ಯು ಸರ್. ಅಲ್ಲ? ಥ್ಯಾಂಕ್ ಯು ಅವರ್ ಕಾಂಪ್ಲಿಮೆಂಟ್. ಥ್ಯಾಂಕ್ ಯು, ವೆಲ್ಕಮ್. ಓಕೆ, ನೆಕ್ಸ್ಟ್ ರಾಜ್ಗೋಪಾಲ್ ಸರ್ ಅವರಷ್ಟೇ ನೋಡಿ, ಹೋಗಿ ನಿಮ್ಮ ಇಷ್ಟ. ಹಾಗೆ ಅವರು ಹಾಗೆ ರಾಜ್ಗೋಪಾಲ್ ಸರ್. ಮೇಘನಾ ನಮಸ್ತೆ ಸರ್. ನಮಸ್ತೆ. ಇದು ಒನ್ ಆಫ್ ದ ಗ್ರೇಟೆಸ್ಟ್ ಕಂಪೋಸಿಷನ್ ಬೈ ಆರ್ ಡಿ ಬರ್ಮನ್ ಸರ್. ಹಾಗೆ ಸೂಪರ್ ಸಿಂಗರ್ ಬಾಲಿವುಡ್ ಇದು ಆಶಾ ಭೋಸ್ಲೆಜಿ. ಇದು ಎವರ್ ಗ್ರೀನ್, ಆವತ್ತಿಂದ ಇವತ್ತಿನಗೂ ಈಗಲೂ ಶೋಗಳಲ್ಲಿ ಎಲ್ಲರೂ ಹಾಡ್ತಿದ್ದಾರೆ. ಇವನ್ನು ಎಷ್ಟು ಸಲ ಕೇಳಿದರೂ ಕೇಳಿಸೋಂಥ ಅನ್ನುವಂಥ ಸಾಂಗ್, ಒಳ್ಳೆ ಹಾಡು. ಒನ್ ಆಫ್ ದ ಬೆಸ್ಟ್ ಕಂಪೋಸಿಷನ್ ಆಫ್ ಆರ್ ಡಿ ಬರ್ಮನ್ ದೋಸ್ ಡೇಸ್. ಹಾಗೆ ಆಮೇಲೆ ಇನ್ನೊಂದು ವಿಷಯ ಅಂದರೆ ನಿಮ್ಮದು ವಾಯ್ಸ್ ಈ ಸಿನಿಮ್ಯಾಟಿಕ್ ಫಿಲ್ಮಿ ಸಾಂಗಿಗೆ ಒಳ್ಳೆ ಟೆಕ್ಸ್ಚರ್. ಥ್ಯಾಂಕ್ ಯು ಸರ್. ಹಾಂ, ಇದು ಇಂಪ್ರೂವ್ ಮಾಡ್ಕೊಂಡು ಆ ಫಿಲ್ಮಿ ಸ್ಟೈಲ್ ಇದೆಯಲ್ಲ, ಒಂಥರ ಫಿಲ್ಮಿ ಸ್ಟೈಲ್. ಆಮೇಲೆ ಮನೋರಣ ಆ ಫಿಲ್ಮಿ ಸ್ಟೈಲಿಗೆ ಹೇಳಿದ ವಾಯ್ಸ್. ಹೌದೌದು, ನೀವು ಅದೇ ಪ್ಲೇಬ್ಯಾಕ್ ಸಿಂಗಿಂಗಲ್ಲಿ ಟ್ರೈ ಮಾಡ್ಬೋದು. ವಾಯ್ಸ್ ಟೆಕ್ಸ್ಚರ್ ಆ ಥರದ್ದು ಚೆನ್ನಾಗಿದೆ. ಆಮೇಲೆ ಇದೇನೋ ಟ್ರಾನ್ಸಿಷನ್ ಒಮ್ಮೆಗೆ ಭುವನೇಶ್ವರಿಯ ಅಲ್ಲಿಂದ ಡೈರೆಕ್ಟ್ ಪಿಯತು ಅಪ್ತು ಆಜಾ. ಸರ್, ಅದು ನಾನು ಚಿಕ್ಕ ವಯಸ್ಸಲ್ಲಿ ಈ ಹಾಡನ್ನು ಅಮ್ಮನ ಫೋರ್ಸಿಂದ ಕಲ್ತಿದ್ದೆ. ಬಟ್ ನನಗೆ ಇಷ್ಟ ಇರಲಿಲ್ಲ ಈ ಹಾಡು. ಲೈಕ್ ಯಾವತ್ತೂ ಅಮ್ಮ ಫೋರ್ಸ್ ಮಾಡಿ ಹಾಡಿಸ್ತಾ ಇದ್ದರು. ಬಟ್ ರೀಸೆಂಟ್ಲಿ ನಾನು ಕೇಳುವಾಗ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಡಬೇಕು ಅಂತ ಆಸೆ ಬಂತು. ಸೊ ಒಳ್ಳೆಯದು ಅಲ್ಲ, ಬಿಕಾಸ್ ದಿಸ್ ಈಸ್ ವರ್ಸಟ್ಯಾಲಿಟಿ. ನೀವೇನು ಅಂದರೆ ಯು ಆರ್ ಶೋಯಿಂಗ್ ಯುವರ್ ಸೆಲ್ಫ್ ದಟ್ ಐ ಕ್ಯಾನ್ ಡೂ ಕ್ಲಾಸಿಕಲ್, ಸೆಮಿ ಕ್ಲಾಸಿಕಲ್ ಆ್ಯಸ್ ವೆಲ್ ಆಸ್ ಫಾಸ್ಟ್, ಡಿಸ್ಕೋ ಪ್ಯಾಟರ್ನ್ ಎಲ್ಲನೂ ನಂತರ ಕೆಪಾಸಿಟಿ ಇದೆ ಅಂತ ತೋರಿಸ್ತಾ ಇದ್ದೀರಾ. ದಿಸ್ ಇಸ್ ಗುಡ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸರ್. ಹಾಗೆ ಆಮೇಲೆ ಏನಂದರೆ ಚೆನ್ನಾಗಿತ್ತು. ಅಲ್ಲಿ ಮಾತ್ರ ಫಸ್ಟ್ ಚರಣದಲ್ಲಿ ಪ್ಯಾಸಿ ಪ್ಯಾಸಿ ಲಭೋ ಪೇಲಿದೆ, ಅಲ್ಲಿ ಸ್ವಲ್ಪ ಏನೋ ಸ್ವಲ್ಪ ಎಡವಟ್ ಆಯಿತು, ಶ್ರುತಿ ಸ್ವಲ್ಪ ಅಲ್ಲಿ ಸೇರಲಿಲ್ಲ, ಗೊತ್ತಾಗಿರ್ಬೋದು. ಸೆಕೆಂಡಲ್ಲಿ ಮೇಕಪ್ ಆಯಿತು. ಬಟ್ ಓವರ್ ಆಲ್ ಒಳ್ಳೆ ರೆಂಡಿಷನ್, ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ನೋಡಿ, ಮುಂದಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಹಾಡುವಂಥ ನಿಮ್ಮ ವಾಯ್ಸ್ ಅಂತ ಹೇಳಿದ್ದಾರೆ. ನನಗೆ ಮೊದಲೇ ಹೇಳಿದರು ನನ್ನ ವಾಯ್ಸ್ ಸಿನಿಮಾಕ್ಕೆ ಸೂಟ್ ಆಗ್ತದೆ ಅಂತ. ಮುಂದಿನ ದಿನ ನಾವು ಇಬ್ಬರು ಒಂದೇ ಸಿನಿಮಾಕ್ಕೆ ಹಾಡುವಂಥ ದಿನಗಳು ಬರಲಿ. ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚುಲೇಷನ್. ಅವರಿಗೂ ಡೌಟ್ ಇದೆ, ನಾನು ಹಾಡೋದು ಡೌಟ್ ಇದೆ ಅಲ್ಲ.
ಜೊತೆಗೆ ಆಡುವಂಥ ಆ ಸಕಲ ಸೌಭಾಗ್ಯ ಆ ದೇವರು ನಮಗೆ ಕರುಣಿಸಲ. ಒಂದ್ಸಲ ಮೋನಿಕಾ ಅಂತ ಹಾಡಿ ನೋಡುವ ಟೆಸ್ಟ್. ಯಾವುದರಲ್ಲಿ ಆಡಬೇಕು ಸರ್? ಅದು ಇದು ಬಿ ಫ್ಲ್ಯಾಟ್. ಬಿ ಫ್ಲ್ಯಾಟಾ? ಬಿ ಫ್ಲ್ಯಾಟ್ ಹಿಂದೆ ನಾನು ಸಿ ಶಾರ್ಪಲ್ಲಿ ಆಡ್ತೀನಿ. ಮೋನಿಕಾ ಓ ಮೈ ಡಾರ್ಲಿಂಗ್. ಈ ಟೈಪ್ ಇದು ಸಾಂಗ್ ಇದ್ದಾಗ ಈ ಟೈಪ್ ಇದು ಸಾಂಗ್ ಇದೆ ನಿಮ್ಮನ್ನು ಕರೆಸುವ ಅಲ್ಲ. ಹಾಂ, ಸ್ವಲ್ಪ ವಾಯ್ಸ್ ಕ್ರ್ಯಾಕ್ ಆಯ್ತಾ ಇದೆ ಸರ್? ಸ್ವಲ್ಪ ಅಲ್ಲ ಅಲ್ಲ, ಅದು ಬೇಕು, ಅದು ಬೇಕಲ್ಲ. ಅದು ಕ್ರ್ಯಾಕ್ ಪಿಕ್ಚರ್ಗೆ ಆ ಥರ ಕ್ರ್ಯಾಕ್ ವಾಯ್ಸ್ ಬೇಕು. ಕ್ರ್ಯಾಕ್ ಪಿಕ್ಚರ್ ಅಂದರೆ ಅದು. ನಿಮಗೆ ಉಜ್ವಲ ಭವಿಷ್ಯ ಇದೆ. ಹೌದಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಹೋಗಿ ಅಲ್ಲಿ ಕೊಡಗಲ್ಲೆಲ್ಲ ಹೇಳ್ಬೇಡಿ ಒಳ್ಳೇದಕ್ಕೆ ಹಾಕಿದ್ದಾರೆ. ಆಲ್ ದಿ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು. ಮೇಘನಾ ನಾಚಪ್ಪ ಅವರು ಈ ಒಂದು ವೇದಿಕೆಗೆ ಬಂದು ಎಲ್ಲರೂ ನಾಚಿ ನೀರಾಗುವಂತೆ ಎಲ್ಲರ ಮನಸ್ಸನ್ನು ಕದ್ದು ಸಂಗೀತದಲ್ಲಿ ತೀರ್ಪುಗಾರರ ಅತ್ಯದ್ಭುತ ತೀರ್ಪಿಗೆ ಪಾತ್ರರಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದೆ ಈ ವೇದಿಕೆಯಲ್ಲಿ ಮುಂದಿನ ಪರ್ಫಾರ್ಮೆನ್ಸ್ ಅನ್ನು ಕೊಡೋದಕ್ಕೆ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ದಾರಿಣಿ ಫ್ರಮ್ ಕುಂದಾಪುರ.
ಧಾರಿಣಿಯವರ ಈ ಒಂದು ಗೀತೆಯಲ್ಲಿ ಪಾಂಡುರಂಗ, ವಿಠಲ, ವೇಣುಗೋಪಾಲ, ಮನೋಹರ, ರಾಜಗೋಪಾಲ ಎಲ್ಲವೂ ಬಂತು. ಸೊ ಹಾಗಾಗಿ ಎಲ್ಲರ ಆಶೀರ್ವಾದ ಖಂಡಿತ ಇರ್ಬೋದು, ಆ ದೇವರ ಆಶೀರ್ವಾದ. ರಾಜಗೋಪಾಲ, ಮನೋಹರ ಎಲ್ಲವೂ ಬಂದಿದೆ ಅಲ್ಲ? ಬರಲಿಲ್ಲ? ಬಂದಿದೆ. ಅದಕ್ಕೆ ಹಾಗೆ ಸೆಲೆಕ್ಟ್ ಮಾಡಿರೋದು ನೀವು. ಎಲ್ಲರೂ ಇದ್ದಾರಲ್ಲೋ ಇದರಲ್ಲಿ ಅಂತ. ಒಬ್ಬರು ಮಾತ್ರ ಇರಲಿಲ್ಲ. ಯಾರು? ನೀವು. ನಾವು. ಮಂಜುನಾಥ ಇರಲಿಲ್ಲ. ಹಾಗೆ ತೊಂದರೆ ಇಲ್ಲ, ಮುಂದಿನ ದಿನಗಳಲ್ಲಿ ಬರಲಿ. ಈ ಒಂದು ಗೀತೆ ಪ್ರಭು ವಿಠಲನಿಗೂ ಖುಷಿಯಾಗಿದೆ ಅಂತ ಮನೋಹರನ ಹತ್ರ ಕೇಳಿದರೆ ಒಳ್ಳೆಯದಾಗುತ್ತೆ ಅಲ್ವಾ? ವಿ ಮನೋಹರ್ ಸರ್. ಧಾರಿಣಿ, ನಮಸ್ತೆ ಸರ್. ನಮಸ್ತೆ ಅಮ್ಮ. ಪ್ರತಿ ಒಂದು ಹಂತದಲ್ಲೂ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿ ಅದನ್ನು ಚೆನ್ನಾಗಿ ಹಾಡಿ ಇಲ್ಲಿವರೆಗೆ ಬಂದಿದೆಯಾ. ಆಮೇಲೆ ಈ ಹಾಡು ಸ್ವಲ್ಪ ನನಗೆ ಪಿಚ್ ಸ್ವಲ್ಪ ಜಾಸ್ತಿ, ಒಂದು ಮನೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಹೈ ಪಿಚ್ಗೆ ಹೋಗುವಾಗ ಸ್ವಲ್ಪ ಸ್ಟ್ರೀನ್ ಕಾಣಿಸ್ತಾ ಇತ್ತು. ಉಳಿದಂತೆ ಎಲ್ಲ ಚೆನ್ನಾಗಿ ಹಾಡಿದ್ಯಾ. ಒಳ್ಳೆಯದಾಗ್ಲಮ್ಮ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಮುಂದೆ ಯಾರ ಹತ್ರ ಕೇಳೋದು? ರಾಜಗೋಪಾಲ್ ಸರ್. ಧಾರಿಣಿ, ನಮಸ್ತೆ ಸರ್. ಯು ಆರ್ ಕೇಪಬಲ್ ಆಫ್ ಸಿಂಗಿಂಗ್ ಹೈ ನೋಟ್ಸ್, ಐ ನೋ. ಬಟ್ ಇದು ಸ್ವಲ್ಪ ತುಂಬ ಜಾಸ್ತಿ ಅಂತ ಆಯಿತು. ಡಿ ಅಲ್ವಾ ಸ್ಕೇಲ್ ಇದು? ಡಿ. ಹಾಂ, ಜಸ್ಟ್ ಒಂದು ಅರ್ಧ ನೋಟ್ ಕೆಳಗೆ ಮಾಡಿ ಹಾಡ್ಬೋದಾ? ಒಂದು ಪಲ್ಲವಿ ಮಾತ್ರ. ಯಾಕಂದರೆ ಪ್ರಭು ಬಿಟ್ಟಲ್ಲ ಅಲ್ಲಿ, ಆಮೇಲೆ ಅದೆಲ್ಲ ಸಂಗತಿ ಅರ್ಧ ಮನೆ ಕೆಳಗಾಗಿದ್ದರೆ ಚೆನ್ನಾಗಿ ಕೇಳ್ತಿತ್ತು ಅನಿಸ್ತಾ ಇತ್ತು. ಬಟ್ ಯು ಆರ್ ಕಂಫರ್ಟೇಬಲ್. ಸಿ ಶಾರ್ಪ್ ಮಾಡ್ಬೋದು. ಇದು ನಾನು ಹಾಡ್ತೇನೆ, ಚಾಲೆಂಜ್ ಒಳ್ಳೆಯದೇ. ಬಟ್ ಅರ್ಧ ಮನೆ ಕೆಳಗೆ ಮಾಡಿಕೊಂಡ್ರೆ ಚೆನ್ನಾಗಿತ್ತು ಅಂತ. ಒಂದು ಸಲ ಕೇಳುವ ಸಿ ಶಾರ್ಪಲ್ಲಿ. ದಿಸ್ ಇಸ್ ವಾಟ್. ಯಾಕಂದರೆ ಇಲ್ಲಿ ಆ ಸಸ್ಟೈನ್ ನೋಟು ಎಲ್ಲ ಚೆನ್ನಾಗಿ ಕೇಳ್ತದೆ. ಅದರಲ್ಲಿ ಸ್ವಲ್ಪ ಏನಾಯಿತು, ಫುಲ್ ಸ್ಟ್ರೆಸ್ ಮಾಡಿ ಆ ನೋಟ್ ರೀಚ್ ಆಗಬೇಕಂದಲ್ಲಿ ಎಂಡ್ ನೋಟೆಲ್ಲ ಸ್ವಲ್ಪ ಶ್ರುತಿ ಸ್ವಲ್ಪ ಆಚೀಚೆ ಆಗ್ತಿತ್ತು. ಇನ್ನೂ ಅರ್ಧ ಮನೆ ಕೆಳಗೆ ಮಾಡಿದರೂ ಸೌಂಡ್ಸ್ ಬೆಟರ್. ಯಾಕಂದರೆ ಓಕೆ, ಸಿ ಮಾಡಿದ್ರೆ ಲೋವರ್ ನೋಟು ಸ್ವಲ್ಪ ಕಂಫರ್ಟೇಬಲ್ ಇಲ್ಲ ಅಂತಾದರೆ ಸಿ ಶಾಪ್ ವಾಸ್ ದ ಬೆಸ್ಟ್ ಸ್ಕಿಲ್. ಬಟ್ ಇದರಲ್ಲಿ ನೀವು ಮಾಡಲಿಲ್ಲ ಅಂತಲ್ಲ, ಯು ಗಾಟ್ ಕೆಪಾಬಿಲಿಟಿ ಇದೆ, ನೀವು ಮಾಡಿದ್ದೀರಿ. ಬಟ್ ಅರ್ಧ ಮನೆ ಮಾಡ್ಕೊಂಡಿದ್ರೆ ಇನ್ನೂ ಕ್ಲಿಯರ್ ಆಗಿರ್ತಿತ್ತು. ಅದು ನಂದೊಂದು ಅನಿಸಿಕೆ. ಬಟ್ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ಧಾರಿಣಿ, ಹೌ ಡು ಯು ಫೀಲ್ ಅಬೌಟ್ ಟುಡೇಸ್ ಕಮೆಂಟ್ಸ್? ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಅವ್ರು ಎಂಥ ಕರೆಕ್ಷನ್ ಹೇಳಿದ್ದಾರೆ ಅದನ್ನು ಸರಿ ಮಾಡ್ತೇನೆ. ಸೊ ಯು ಹ್ಯಾವ್ ಕೆಪಬಿಲಿಟಿ ಅಂತ ಹೇಳಿದರು. ಸೊ ಹಾಗಾಗಿ ನಿಮ್ಮ ಹತ್ರ ಕೆಪಾಸಿಟಿ ಇದೆ ಅಂತ ಅನಿಸುತ್ತೆ ನನಗೆ ಕೂಡ. ಓಕೆ, ನಿಮ್ಮ ದೇವರು ಒಳ್ಳೇದು ಚೆನ್ನಾಗಿಟ್ಟಿರಲಿ. ಆಯ್ತಮ್ಮ? ಆಯ್ತು. ನಮ್ಮ ಸೂಪರ್ ಸಿಂಗರ್ ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ರೈಸ್ ಭದ್ರಾವತಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಸಹಕರಿಸಿದವರು ಸಿಟಾಟಲ್ ಡೆವಲಪರ್ಸ್, ಅಮೃತ್ ನೋನಿ, ಧೃತಿ ಮಸಾಲಾ, ಏನಪೋಯ ಯೂನಿವರ್ಸಿಟಿ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ಪರಶಿನ ಕಡವು ಕಣ್ಣೂರು, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಆಭರಣ್ ಟೈಮ್ಲೆಸ್ ಜ್ಯುವೆಲರ್ಸ್ ಬ್ಯಾಂಗ್ಳೂರ್, ಭಾರ್ಗವ ಎಂಟರ್ಪ್ರೈಸಸ್. ಈ ಎಲ್ಲ ಪ್ರಾಯೋಜಕರಿಗೆ ನಮ್ಮ ಅಂತರಾಳದ ನಮನಗಳನ್ನು ಅರ್ಪಿಸುತ್ತಾ, ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅನ್ನುವಂಥ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಸ್ಪರ್ಧೆಯನ್ನು ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ನೈಮಿಷಾ ಶೆಡೆ.
लगाया ऐसा तुझ संग बैर लगाया ऐसा रहा न मैं फिर अपने जैसा हो रहा न मैं फिर अपने जैसा मेरा नाम इश्क तेरा नाम इश्क मेरा नाम इश्क तेरा नाम इश्क मेरा नाम इश्क तेरा नाम इश्क मेरा नाम तेरा नाम मेरा नाम इश्क ये लाल इश्क ये मलाल इश्क ये ऐब इश्क ये बैर इश्क ये लाल इश्क ये मलाल इश्क ये ऐब इश्क ये बैर इश्क अपना नाम बदल दो या तेरा नाम छुपा लो या छोड़ के सारी आग में वैराग उठा लूं बस एक रहे मेरा काम इश्क मेरा काम इश्क मेरा काम इश्क मेरा नाम इश्क तेरा नाम इश्क मेरा नाम तेरा नाम मेरा नाम इश्क ये लाल इश्क ये मलाल इश्क ये ऐब इश्क ये बैर इश्क ये लाल इश्क ये मलाल इश्क ये ऐब इश्क ये बैर इश्क ये काली रात जकड़ लूं ये ठंडा चांद पकड़ लूं हो ये काली रात जकड़ लूं ये चांद पकड़ लो दिन रात के मेरी भेद का रुक मोड़ के मैं रख दूं तुझ संग बैर लगाया रहा न मैं फिर अपने जैसा हो रहा न मैं फिर अपने जैसा मेरा नाम इश्क तेरा नाम इश्क मेरा नाम इश्क तेरा नाम इश्क मेरा नाम इश्क तेरा नाम इश्क मेरा नाम तेरा नाम मेरा नाम इश्क ये लाल इश्क ये मलाल इश्क ये ऐब इश्क ये बैर
ये लाल इश्क ये मलाल इश्क ये ऐब इश्क ये बैर इश्क ये लाल इश्क ये मलाल इश्क ये ऐब इश्क ये बैर इश्क. ಎಸ್ ನೈಮಿಷಾ, ಹೌ ಆರ್ ಯು? ಐ ಆಮ್ ಫೈನ್. ಎಸ್, ನೈಮಿಷಾ ಅವ್ರ ಹತ್ರ ಸರ್ ಈಗ ಹೇಗಾಗಿದೆ ಅಂತ ಅವ್ರ ಹತ್ರ ಕೇಳಿದರೆ ಡೌಟ್ರು ನನ್ನದು ಅಂತ ಹೇಳ್ತಾರೆ ಅವರು. ಅವ್ರದ್ದು ಯಾವಾಗಲೂ ಡೈಲಾಗ್ ಆಯ್ತಲ್ಲ, ಏನದು ಹಾಗೆ ನೈಮಿಷಾ? ಕಮೆಂಟ್ಸ್ ಮೇಲೆ ನಾನು ಹೇಳೋದು ಹಾಗೆ. ಆಮೇಲೆ ಹಾಂ, ಓಕೆ. ಈಗ ಯಾರ ಹತ್ರ ಫಸ್ಟ್ ಕೇಳೋದು ನಾವೀಗ? ರಾಜ್ಗೋಪಾಲ್ ಸರ್ ಹತ್ರ. ಎಸ್, ಓವರ್ ಟು ರಾಜ್ಗೋಪಾಲ್ ಸರ್. ನೈಮಿಷಾ ಸರ್. ಇದು ಈ ಹಾಡು ಏನು ಸೆಲೆಕ್ಟ್ ಮಾಡ್ಕೊಂಡ್ರಿ? ಅರಿಜಿತ್ ಸಿಂಗ್ ಹಾಡಿದ್ದಲ್ವ ಇದು ಒರಿಜಿನಲ್? ಹೌದು ಸರ್. ಯಾಕೆ ತಗೊಂಡ್ರಿ ಈ ಹಾಡು? ಫಿಮೇಲ್ ಯಾವುದು ಹಾಡು ಸಿಕ್ಕಿಲ್ವಾ? ಹಾಗೆಲ್ಲ ಸರ್, ಇದು ತುಂಬ ನನಗೆ ಫೇವ್ರೇಟ್ ಸಾಂಗ್. ಯಾಕಂದರೆ ತುಂಬ ಸ್ಕೇಲ್ ಇಳಿಸಿದ್ದೀರಿ, ತುಂಬ ಅಂದರೆ ತುಂಬ ಆಗಿದೆ ಅದು. ಆಮೇಲೆ ಅರಿಜಿತ್ ಸಿಂಗ್ ಹಾಡಿದ ಫ್ಲೇವರ್ ಅದು ತುಂಬ ಟಚ್ಚಾಗಿ ಹಾಡಿದವರು. ಎಸ್ ಸರ್. ಅದೆಲ್ಲ ಸ್ವಲ್ಪ ಕಡಿಮೆ ಅಂತ ಅನಿಸಿತು, ನೀವು ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅನಿಸಿತು. ಎಸ್ ಸರ್. ಆಮೇಲೆ ಅಲ್ಲಿ ಸಸ್ಟೈನಿಟಿ ಬೇಕಿತ್ತು. ತೇರಾ ನಾಮ ಇಷ್ಕ್ ಕಟ್ ಮಾಡ್ತಿದ್ರಿ, ತೇರಾ ನಾಮ ಇಷ್ಕ್ ಮೇರಾ ನಾಮ ಇಷ್ಕ್, ಅಲ್ಲಿ ಸಸ್ಟೈಂಟ್ ಇದೆ, ಅದು ಟೈಲೆಲ್ಲ ಕಟ್ ಆಗ್ತಾಯಿತ್ತು. ತೇರಾ ನಾಮ ಇಷ್ಕ್ ಆಮೇಲೆ ಮೇಲೆ ಹೋಗ್ಬೇಕಾದ್ರೆ ಸ್ವಲ್ಪ ಸ್ಕ್ರೀಮ್ ಆದಾಗ ಆಗ್ತಾಯಿತ್ತು. ಬಿಕಾಸ್ ಅವ್ರು ಹಾಡಿದ ರೇಂಜು ಸಿಕ್ಕಾಪಟ್ಟಿದೆ. ಅವ್ರು ಹಾಡಿದ್ದು ಇಟ್ಸ್ ಆಸಮ್ ಕಂಪೋಸಿಷನ್, ಒನ್ ಆಫ್ ದ ಬೆಸ್ಟ್ ಸಾಂಗ್ ಅರಿಜಿತ್ ಸಿಂಗ್ದು. ಎಸ್ ಸರ್. ಹಾಗೆ ಅದೇ ನಾನು ಅದು ಕೇಳಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಯು ರೆಡ್ಯೂಸ್ ದ ಪಿಚ್, ಬಟ್ ಏನೋ ಸ್ವಲ್ಪ ಕಡಿಮೆ ಅಂತ ಅನಿಸಿದ್ದು. ಅದು ಹೈಯರ್ ನೋಟ್ಸ್ ಎಲ್ಲ ಸ್ವಲ್ಪ ಶೌಟ್ ಮಾಡಿದಾಗ ಆಗ್ತಾಯಿತ್ತು. ಮತ್ತು ನಿಮ್ಮದು ರೆಗ್ಯುಲರ್ ಸ್ಟೈಲ್ ಇದೆ ಎಲ್ಲದಕ್ಕೂ, ಅದೊಂದು ಆ ಸ್ಟೈಲಲ್ಲೇ ಇದ್ರಿ ನೀವು. ನಿಮ್ಮ ಪ್ರೀವಿಯಸ್ ರೌಂಡ್ಸಲ್ಲಿ ಅಬ್ಸರ್ವ್ ಮಾಡಿದ್ದೆ ನಾನು. ಅದೇ ಮತ್ತು ಓವರಾಲ್ ಅರಿಜಿತ್ ಸಿಂಗ್ದ ಎಕ್ಸ್ಪ್ರೆಷನ್ ಇದೆ. ನೀವು ಹೇಳಿದ್ರಲ್ಲ ನಿಮಗೆ ತುಂಬ ಇಷ್ಟ ಅಂಥೇಳಿ, ಅದ್ರಲ್ಲಿ ತುಂಬ ಎಕ್ಸ್ಪ್ರೆಷನ್ ಇದೆ ಹಾಡಲ್ಲಿ. ಅಂದರೆ ಸೋ ರೊಮ್ಯಾಂಟಿಕ್ ಸಾಂಗ್ ಅದು. ಅದೆಲ್ಲೋ ಇನ್ನು ಸ್ವಲ್ಪ ಬರಬೇಕಿತ್ತು ಅಂತ ಅನಿಸಿತು. ವಿಲ್ ಸಿ, ಆಲ್ ದ ಬೆಸ್ಟ್. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜ್ಗೋಪಾಲ್ ಸರ್. ವಿಮನ್ ಅವ್ರು ಸರ್. ನೈಮಿಷಾ ಸರ್. ಬಟ್ ಇದು ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಆಯ್ಕೆ ಅಷ್ಟು ಸೂಟೇಬಲ್ ಅಲ್ಲ ಅಂತ ಅನ್ನಿಸ್ತು. ಇದರಲ್ಲಿ ಅಂಥ ಒಂದು ನಿಮ್ಮ ಸಾಮರ್ಥ್ಯ ಕಾಣಲಿಲ್ಲ. ಎಸ್ ಸರ್. ಸ್ವಲ್ಪ ಆದಷ್ಟು ಓದಿದ ಹಾಗಿತ್ತು, ಹಾಡಿದ ಹಾಗೆ ಇರಲಿಲ್ಲ. ನೆಕ್ಸ್ಟು ಆರಿಸುವಾಗ ಒಳ್ಳೆ ಹಾಡನ್ನು ಆರಿಸ್ಕೊಳ್ಳಿ. ಎಸ್ ಸರ್. ಎನಿ ಹೌ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನೈಮಿಷಾ ಅವರೇ, ಹೌ ಆರ್ ಯು? ಐ ಆಮ್ ಗುಡ್. ಹೌ ಡು ಯು ಫೀಲ್ ಅಬೌಟ್ ದಿಸ್ ಕಮೆಂಟ್ಸ್? Felt nice actually. They pointed out the mistakes and something to learn. Something to learn from that. ಎಸ್, ನೈಸ್ ಟು ಮೀಟ್ ಯು. Yeah, you ಕಂಗ್ರಾಟ್ಸ್. Thank you. ಒಂದು ಒಳ್ಳೆ ಬ್ಯೂಟಿಫುಲ್ ಸಾಂಗನ್ನು ಈಗ ಈ ಒಂದು ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದಂಥ ನೈಮಿಷಾ ಶೆಟ್ಟಿ, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಹೊತ್ತು ಈ ಒಂದು ವೇದಿಕೆಗೆ ಈಗ ಬರ್ತಿರ್ತಕ್ಕಂಥ ಸ್ಪರ್ಧೆ ಶ್ರೀ ಗೌರಿ. बहुत
ऐसे एक बहुत अच्छा गाना है, हाँ हिंदी गाना। गाना सुनने के लिए अच्छा गाना था, अच्छा गाना था। अच्छा गाना था, मेरा था मिस हुआ था, वही तो थोड़ा गड़बड़ हुआ। अच्छा गाना था, सुनने के लिए बहुत मन को खुश हुआ। अभी कैसा हुआ करके हम पूछेगा, राजगोपाल सर से साथ पूछेगा। ಶ್ರೀ ಗೌರಿ, ಸರ್ ನಿಮ್ಗೆ ಹೇಗೆ ಅನಿಸಿತ್ತು ಹಾಡಿದ್ದು? ಹೈ ನೋಟ್ ಸ್ವಲ್ಪ ಕಷ್ಟ ಆಯಿತು ಸರ್. ಪ್ರಾಕ್ಟೀಸ್ ಮಾಡಿದ್ದೀರಾ? ಮಾಡಿದ್ದಾನೆ ಸರ್. ಸಾಕಾಗಲಿಲ್ಲ ಅಂತ ಅನಿಸಿತ್ತು. ಪಲ್ಲವಿ ಸೆಕೆಂಡ್ ಟೈಮ್ ಬಹುತ್ ಪ್ಯಾರ್ ಕರ್ತೆ ತುಮಕೋ ಸನಮ್, ಅದು ಅಷ್ಟೊಂದು ಅಂದರೆ ಓವರಾಲ್ ಕನ್ಸಿಸ್ಟೆನ್ಸಿ ಇರಲಿಲ್ಲ ಸಾಂಗಲ್ಲಿ. ಏನೋ ಶೇಕಿ ಡೌಟ್ಫುಲ್, ಇದು ನಾನು ಹಾಡ್ತೀನಿಲ್ಲೋ ಅನ್ನೋ ಥರ ಕಾನ್ಫಿಡೆನ್ಸ್ ಇತ್ತಾ ಫುಲ್ಲು? ಹಾಂ ಸರ್, ಕಾನ್ಫಿಡೆನ್ಸ್ ಇತ್ತು ನನಗೆ. ಅದು ಹೈ ಪಿಚ್ ಹೋಗ್ತದಾ ಇಲ್ಲೋ ಅಂತ ಹೆದರಿಕೆ ಆಗಿತ್ತು. ಏನೋ ಸ್ವಲ್ಪ ಕಾನ್ಷಿಯಸ್ ಇದ್ದ, ಥ್ರೂಔಟ್ ದ ಸಾಂಗ್ ಕಾನ್ಷಿಯಸ್ ಇದ್ದಾಗ ಅನಿಸ್ತಾ ಇತ್ತು. ಹಾಗಾಗಿ ಬಹುತ್ ಪ್ಯಾರ್ ಕರ್ತೆ ಹೇ ಫಸ್ಟ್ ಪಲ್ಲವಿಯಾಗಿ ಅದರಲ್ಲೇ ತುನ್ ಪಲ್ಲವಿ ಬರುವಾಗ ಸ್ವಲ್ಪ ಏನೋ ಅಡ್ವಟ್ಟು. ಆಮೇಲೆ ಫಸ್ಟ್ ಚರಣ ಓಕೆ, ಸೆಕೆಂಡಲ್ಲಿ ಸಾಗರಕ್ಕೆ ಬಾ ಹೋಮೆ ಅಲ್ಲಿ ಬರಬೇಕಾದ್ರೆ ಅದು ಅಷ್ಟೇ ತುಂಬ ಆಫ್ ಪಿಚ್ ಇತ್ತು. ಆಮೇಲೆ ಹಮ್ಕೋ ಬಿ ನೆಕ್ಸ್ಟ್ ಲೈನು ಅದು ಅಷ್ಟೊಂದು ಹ್ಯಾಪನಿಂಗ್ ಆಗಲಿಲ್ಲ. ಅಂದರೆ ಓವರಾಲ್ ಒಂಥರ ಶೇಕಿ. ಥ್ರೂಔಟ್ ದ ಸಾಂಗ್ ದೆರ್ ವಾಸ್ ನೋ ಕನ್ಸಿಸ್ಟೆನ್ಸಿ. ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಆಗಿ ಓವರಾಲ್ ಟೈಟ್ನೆಸ್ ಬೇಕಾಗಿತ್ತಂತ ನನಗನಿಸಿದ್ದು. ಲೆಟ್ಸ್ ಸಿ. ಓಕೆ, यस सर, थैंक यू राजगोपाल सर। अभी किसका साथ? ವಿ ಮನೋಹರ್ ಸರ್. ವಿ ಮನೋಹರ್ ಸರ್. ಶ್ರೀಗೌರಿ, ಸರ್ ಈ ಹಿಂದಿ ಹಾಡು ಹಾಡುವಾಗ ನಾವು ಸೌತ್ ಇಂಡಿಯನ್ಸು ಭಾಳ ಹುಷಾರಾಗಿರಬೇಕು. ಈ ಹೇ ಅದಿದೆಯಲ್ಲ, ಕರ್ತೆ ಹೇ ಬಹುತ್ ಪ್ಯಾರ್ ಕರ್ತೆ ಹೇ, ಅಲ್ಲಿ ಹ್ಯಾ ಬಂದರೆ ಅವ್ರು ಕಂಡುಹಿಡ್ತಾರೆ ಹಿಂದಿಯವನಲ್ಲ ಅಂತ. ಹೈ ಅಂದ್ರೂ ಹಿಂದಿಯವನಲ್ಲ, ಇವನು ಹೈದ್ರಾಬಾದಿ ಅಂತ ಕಂಡುಹಿಡಿತಾರೆ. ಹಾಗೆ ನೀನು ಹಾಡಿದಕ್ಕೆ ಬಹುತ್ ಪ್ಯಾರ್ ಕರ್ತೆ ಹ್ಯಾ ಅಂತ ಬಂತು ಸ್ವಲ್ಪ. ಅದು ಭಾಳ ಆ ಜಾಗ ಎಲ್ರಿಗೂ ನಮ್ಮ ಸೌತ್ ಇಂಡಿಯನ್ಸ್ಗೆ ಅದು ಸೂಕ್ಷ್ಮ. ಹೇ 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 ಹೈ ಹೇ 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 ಅದು ಅದರಲ್ಲಿ ಅವರು ಯಾವುದು ಹಾಡು ಹೇಳ್ತಾರೆ ನಾರ್ತ್ ಇಂಡಿಯನ್ಸು, ಹೈ ಅಂತಾರ, ಹೇ ಅಂತಾರ, ಹ್ಯಾ ಅಂತಾರ. ಅದನ್ನು ತಿಳ್ಕೊಂಡು ಅದು ಸೂಕ್ಷ್ಮವನ್ನು ಗಮನಿಸಬೇಕು ಹಿಂದಿ ಹಾಡು ಹಾಡುವಾಗ. ಓಕೆ ಸರ್. ಡಿಕ್ಷನ್ ಅಂತಾರಲ್ಲ, ಉಚ್ಚಾರ. ಈ ಉಚ್ಚಾರಗಳು ಅವರಿಗೂ ನಮಗೂ ಸ್ವಲ್ಪ ವ್ಯತ್ಯಾಸ ಬರ್ತದೆ. ಆ್ಯಕ್ಚುಲಿ ಬೆಂಗಾಲಿಗಳು ಹಿಂದಿಯನ್ನು ತಪ್ಪು ಹೇಳ್ತಾರೆ ಅವರು, ಆದರೆ ಬೆಂಗಾಲಿಗಳನ್ನ ಅವ್ರು ಸಹಿಸ್ಕೋತಾರೆ. ಆದರೆ ಸೌತ್ ಇಂಡಿಯನ್ಸನ್ನು ಸಹಿಸೋದಿಲ್ಲ ಅವರು, ನಾರ್ತ್ ಇಂಡಿಯನ್ಸು. ಹಾಗಾಗಿ ಯಾಕಂದರೆ ಇದು ಒಂದು ವೇದಿಕೆ, ಸೂಪರ್ ಸಿಂಗರು ನಿಮಗೊಂದು ಒಳ್ಳೆಯ ವೇದಿಕೆ. ಮುಂದೆ ಯಾವುದಾದ್ರು ಒಂದು ಫಂಕ್ಷನ್ಗೆ ನೀವು ಆಡುವಂಥ ಸಂದರ್ಭ ಬರ್ತದೆ, ಆವಾಗ ಹುಷಾರಾಗಿರ್ಬೇಕು. ಅದಕ್ಕೆ ಹಿಂದಿ ಹಾಡು ಕಲಿಯುವಾಗ ಅವ್ರು ಅಲ್ಲಿ ಏನಿದೆ, ಏನು ಉಚ್ಚಾರ ಇದೆ, ತುಂಬ ಅಭ್ಯಾಸ ಕೇಳಿ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಒಳ್ಳೆಯ ಧ್ವನಿ ಇದೆ, ಸ್ವಲ್ಪ ಸೂಕ್ಷ್ಮಗಳನ್ನ ಗಮನಿಸ್ಕೊಳ್ಳಿ. ಆಲ್ ದಿ ಬೆಸ್ಟ್. ಎಸ್ ಸರ್. ಸರ್ ಹೇಳಿದಾಗೆ ನಾವು ಮಾತಾಡುವ ಮಾತಲ್ಲಿ ಗೊತ್ತಾಗುತ್ತೆ ಇವರು ಹಿಂದಿಯವರಲ್ವಾ ಅಂತ. ನಾವು ಹಿಂದಿ ಅಷ್ಟು ಚೆನ್ನಾಗಿ ಈಗ ನಾನು ಮಾತಾಡ್ತೇನೆ, ಯಾರಿಗೂ ಕಂಡುಹಿಡಿಯೋಕ್ಕೆ ಆಗೋದಿಲ್ಲ ಇವರು ಹಿಂದಿಯವರಲ್ವಾ ಅಲ್ವಾ ಸರ್? ಯಾರಿಗೂ ಹೌದೌದು, ಗೊತ್ತೇ ಆಗೋದಿಲ್ಲ. ನಾನು ಆ ಕಡೆಯಿಂದ ಬಂದದ್ದು, ಈ ಕಡೆಯಿಂದ ಬಂದದ್ದು. ಫಸ್ಟ್ ಆಫ್ ಆಲ್ ಅದು ಹಿಂದಿ ಅಂತಲೂ ಗೊತ್ತಾಗೋದಿಲ್ಲ, ಹಾಗೆ ಗೊತ್ತಾಗೋದಿಲ್ಲ. ಅಂದರೆ ಅಷ್ಟು ಚಂದ, ಅಷ್ಟು ನೀರಲ್ಲಿ ಮೀನು ಹೋದಾಗೆ. ಮೀನಿನ ಹೆಜ್ಜೆ ಕಂಡವರಿಲ್ಲ, ಮಂಜುವರ ಹಿಂದಿ ಗೊತ್ತಾಗೋದಿಲ್ಲ. ಹಾಗೆ ಅಷ್ಟು ಒಂದು ಹಿಡಿತಾ ಇರಬೇಕು. ಹಾಗೆ ಅದು ನನ್ನ ಮನಸ್ಸಲ್ಲಿ ಚಿಕ್ಕದ್ರಿಂದ ಒಂದು ತುಡಿತಾ ಇತ್ತು ಅಂತ, ಹಿಡಿತಾ ಬರಬೇಕು ಅಂತ. ಹಾಗೆ ಅದಕ್ಕೆ ಕುಡಿತ ಶುರು ಮಾಡಿದ್ರೆ ಕುಡಿತ ಶುರು ಮಾಡಿದ ಮೇಲೆ ನನ್ನ ಹಿಡಿತ ತಪ್ಪಿ ಹೋಯಿತು, ಹಾಗೆ ಆಯಿತು. ಎಸ್, ಓಕೆ, ತೊಂದರೆ ಇಲ್ಲ. ನೀವು ನಾನು ಬ್ಯಾಂಕಲ್ಲಿರೋದು, ನೀವು ನಗದು ಅಂತ ಅಂದ್ಕೊಂಡಿದ್ದೆ, ಇದು ನಗ್ತದೆ. ನಾಳೆ ಹೋಗಿ ಬೋರ್ಡ್ ಚೇಂಜ್ ಮಾಡಿ ನಗಬಹುದು. ಥ್ಯಾಂಕ್ ಯು ಗೌರಿ. ಥ್ಯಾಂಕ್ ಯು. ಗೌರಿಯವರ ಒಂದು ಅದ್ಭುತವಾದಂಥ ಗೀತೆಯನ್ನು ನಾವೆಲ್ಲರೂ ಕೇಳ್ಕೊಂಡು ಬಂದ್ವಿ. ಈಗ ಈ ವಾರದ ಸಂಚಿಕೆಯನ್ನು ಮುಕ್ತಾಯಗೊಳಿಸುವಂಥ ಹೊತ್ತು.
ಮುಂದಿನ ವಾರದ ಸಂಚಿಕೆಯಲ್ಲಿ ಇನ್ನೂ ಉಳಿದಂಥ ಕಂಟೆಸ್ಟ್ಗಳು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಮುಂದಿನ ವಾರದಲ್ಲಿ ಕಂಟೆಸ್ಟೆಂಟ್ಗಳು ಯಾವ ರೀತಿ ಸ್ಪರ್ಧೆಯನ್ನು ನೀಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಈ ವಾರದ ಸಂಚಿಕೆಯನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಮುಂದಿನ ವಾರ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಮ್ಮ ಸೂಪರ್ ಸಿಂಗರ್. ಈ ಕಾರ್ಯಕ್ರಮದ ಪ್ರಾಯೋಜಕರು Sun Premium Refined Sunflower Oil, Family Star. ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು